ಕುಡಿಯುವ ನೀರು, ಶೌಚಾಲಯ, ಸ್ವಚ್ಛತೆ ಯಾವುದಕ್ಕೂ ಆದ್ಯತೆ ನೀಡದೆ ಸುಂಕ ವಸೂಲಿ ನಡೆಸುತ್ತಿರುವ ನವಯು ಕಂಪನಿಗೆ ಸಂಬಂಧಪಟ್ಟ ಹೆಜಮಾಡಿ ಟೋಲ್ಗೇಟ್ ಮೂಲಭೂತ ವಂಚಿತ ತಾಣವಾಗಿದೆ. ಪ್ರಮುಖವಾಗಿ ಇರಲೇಬೇಕಾಗಿದ್ದ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲಿಲ್ಲ. ಪುರುಷರ ಶೌಚಾಲಯದೊಳಗೆ ಹೋಗುವಂತಿಲ್ಲ. ಕಾರಣ ಶೌಚಾಲಯದ ಹೊಂಡಕ್ಕೆ ಹೋಗಬೇಕಾಗಿದ್ದ ನೀರು ಹೊಂಡದಿಂದ ಹಿಂದೆ ಹೊರಬರುತ್ತಿದೆ. ಅದೆಷ್ಟು ದಿನಗಳ ಹಿಂದೆ ಶೌಚಾಲಯದ ಹೊಂಡ ತುಂಬಿ ಹೋಗಿದೆ. ಮಹಿಳೆಯರ ಶೌಚಾಲಯಕ್ಕೆ ಬಾಗಿಲೇ ಇಲ್ಲ ಎಂಬುದು ಒಂದು ಕಡೆಯಾದ್ರೆ, ನಳ್ಳಿಯಲ್ಲಿ ನೀರು ಬರುತ್ತಿಲ್ಲ ಎಂಬ ಸಮಸ್ಯೆ ಮತ್ತೊಂದು ಕಡೆ. ಟೋಲ್ಗೇಟ್ ಪಕ್ಕದ ಮಳೆ ನೀರು ಹರಿದು ಹೋಗುವ ಮೋರಿ ಇವರಿಗೆ ಕಸದ ತೊಟ್ಟೆ. ಆ ಮೋರಿಗೆ ಎಲ್ಲಾ ಬಗೆಯ ತ್ಯಾಜ್ಯ ವಸ್ತುಗಳನ್ನು ಎಸೆಯುತ್ತಿರುವ ಪರಿಣಾಮ ಮೋರಿಯಲ್ಲಿ ತ್ಯಾಜ್ಯ ಶೇಖರಣೆಗೊಂಡು ಗಬ್ಬೆದ್ದು ನಾರುತ್ತಿದೆ. ಶೌಚಾಲಯವಿಲ್ಲದ ಪರಿಣಾಮ ವಾಹನ ಸವಾರರು ಸಹಿತ ಪ್ರಯಾಣಿಕರು ರಸ್ತೆ ಬದಿಯಲ್ಲಿ ಬಯಲು ಶೌಚ ನಡೆಸುತ್ತಿರುವ ದೃಶ್ಯ ಇಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಸಿಬ್ಬಂದಿಗಳ ಕೊಠಡಿಯಂತೂ ಮಳೆಗೆ ರಕ್ಷಣೆ ನೀಡುತ್ತಿಲ್ಲ. ಈ ಕೊಠಡಿಯಲ್ಲೂ ಗೂಡ್ಸ್ ಸಾಮಗ್ರಿಗಳನ್ನು ಶೇಖರಣೆ ಮಾಡಿದ್ದರಿಂದ ಸಿಬ್ಬಂದಿಗಳು ಸಮಸ್ಯೆ ಅನುಭವಿಸುತ್ತಿದ್ದಾರೆ. ಈ ಬಗ್ಗೆ ಟೋಲ್ ನಿರ್ವಹಣಾಧಿಕಾರಿ ರವಿಬಾಬು ಎಂಬುವರಲ್ಲಿ ಹೇಳಿದ್ರೆ ನಮ್ಮ ಮಾತಿಗೂ ಮನ್ನಣೆ ನೀಡುತ್ತಿಲ್ಲ. ಮಾಧ್ಯಮಗಳಿಗೆ ಮಾಹಿತಿ ನೀಡಿದ್ರೆ ನಮ್ಮ ವಿರುದ್ಧ ಕ್ರಮಕ್ಕೆ ಮುಂದಾಗುತ್ತಾರೆ ಎನ್ನುತ್ತಾರೆ ಕರ್ತವ್ಯದಲ್ಲಿದ್ದು ಅಧಿಕಾರಿಗಳ ದರ್ಪಕ್ಕೆ ಕೆಲಸ ಬಿಟ್ಟವರೋರ್ವರು. ಒಟ್ಟಿನಲ್ಲಿ ಹೆಜಮಾಡಿ ಟೋಲ್ಗೇಟ್ ಮೂಲಭೂತ ಸೌಕರ್ಯ ವಂಚಿತವಾಗಿದ್ದು ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಬೇಕಾಗಿದೆ. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24, 7 ಪಡುಬಿದ್ರೆ.